ನ್ಯೂಸ್ನವರಿಗೆ ಕೂಡ ಬೇರೆ ಕೆಲಸ ಇಲ್ಲ, ಏನೇನು ಹಾಕ್ಬಿಡ್ತಾರೆ ನ್ಯೂಸ್ ಅಲ್ಲಿ. ಅಮ್ಮ, 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 ಅಮ್ಮ. ಅಮ್ಮ, ಏನ್ ಮಗ? ಏನ್ ಮಗ? ಏನಮ್ಮ ನೀನು ಈಗ ತಾನೇ ಎದ್ದಿದ್ಯಲ್ಲ? ನಿನ್ನೆ ರಾತ್ರಿ ನಿದ್ದೆ ಬರ್ಲಿಲ್ವ ನಿನಗೆ? ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಜೋರಾಗಿ ಗೊರಕೆ ಹೊಡ್ತಿದ್ಯಲ್ಲ, ಬೆಳಿಗ್ಗೆ ವಾಕಿಂಗ್ ಕೂಡ ಹೋಗ್ಲಿಲ್ಲ ನೀನು. ಏನಕ್ಕೆ ಹೀಗೆ ಮಲಗಿದ್ದೀಯಾ? ಕತೆ ಏನು ಹೇಳುದು ಮಗ? ನಿನ್ನ ಅಪ್ಪ ಇದ್ದಾರಲ್ಲ, ರಾತ್ರಿ ಇಡೀ ಮಲಗ್ಲಿಕ್ಕೆ ಬಿಡ್ಲಿಲ್ಲ ನನ್ನನ್ನು. ಅಯ್ಯೋ, ಈ ವಯಸ್ಸಿನಲ್ಲಿ ಏನಮ್ಮ ನಿಮ್ದು? ಯಾರಾದ್ರೂ ಕೇಳಿದ್ರಿ ಏನ್ ಕತೆ? ಅಯ್ಯೋ, ಏನೋ ನೀನು ಬೇರೆಲ್ಲ ಅರ್ಥ ಮಾಡ್ಕೊಂಡಿದೀಯ. ನನ್ ಕತೆನೇ ಬೇರೆ, ನಿನ್ಗೇನು? ಏನಾಯ್ತಮ್ಮ, ಯಾಕೆ ನಗ್ತಿದ್ದೀಯಾ? ಅಯ್ಯೋ, ನನ್ ಗೋಳು ನಿನ್ಗೇನು ಗೊತ್ತಪ್ಪ? ನಿನ್ ಹೆಂಡತಿ ಹತ್ರ ಕೇಳು. ನಿನ್ನ ಅಪ್ಪ ಇದ್ದಾರಲ್ಲ, ರಾತ್ರಿ ಪೂರಾ ಪಟ 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 ಲಕ್ಷ್ಮಿ ಪಟಾಕಿ ತರ ಗಬ್ಬು ವಾಸನೆ ಬಿಡ್ತಾರೆ. ದೇವ್ರೇ, ನನ್ಗೆ ನಿದ್ದೆ ಇಲ್ಲ ಮಗ. ಮೊನ್ನೆ ತಾನೇ ಸಹನಾ ಚೆಕಪ್ ಕರ್ಕೊಂಡು ಹೋದ್ದಲ್ಲ, ಏನಾಯ್ತು ಆಮೇಲೆ? ನಿನ್ನ ಹೆಂಡತಿ ಏನೋ ಚೆಕಪ್ ಮಾಡಿಸಿ ಮಾತ್ರೆ ತಂದು ಕೊಟ್ಟಿದ್ದಾಳೆ. ಅದು ತೆಕ್ಕೊಂಡು ಇನ್ನೂ ಜಾಸ್ತಿ ಗಬ್ಬು ನಾತ. ಒಂದು ವಾರ ಆದ್ರೂ ಆಗ್ಲಿ, ಆ ಒಂದು ವಾರ ತನಕ ತಡ್ಕೋ ಸ್ವಲ್ಪ. ಒಂದು ವಾರನ? 2 ದಿವಸ ನಿನ್ನತ್ರ ಮಲಗಿಸ್ಕೋ ಅಪ್ಪನನ್ನು, ಏನಾಗುತ್ತೆ ನೋಡು. ನಿನ್ಗೇನು ಗೊತ್ತು ಮಗ? ಈ ವಾಸನೆ ತೆಕೊಂಡು 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 ನನ್ಗೆ ಎದೆಲ್ಲ ನೋವು ಬಂದೋಯ್ತು. ಇನ್ನೂ ನನ್ನಿಂದ ಆಗುದಿಲ್ಲ. ಆಯ್ತಮ್ಮ, ಸಹನಿಗೆ ಹೇಳ್ತೇನೆ ನಾನು ಪುನಃ ಚೆಕಪ್ ಕರ್ಕೊಂಡು ಹೋಗಕ್ಕೆ. ಈಗ ನೀನ್ ರೆಸ್ಟ್ ತಗೋ, ನಂಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ. ಈ ನನ್ನ ಮಗನಿಗೆ ನನ್ನ ಗೋಳೇ ಅರ್ಥ ಆಗಲ್ಲ. ನನಗೆ ರಾತ್ರಿ ಎಲ್ಲ ನಿದ್ದೆ ಮಾಡದಿದ್ರೆ ನನ್ನ ಕಣ್ಣು ಕೆಳಗೆಲ್ಲ ಕಪ್ಪಾಗುತ್ತೆ, ನನ್ನ ಮುಖದ ಚಂದ ಎಲ್ಲ ಹೋಗುತ್ತೆ. ಆದ್ರಿಂದ ಈಗ ನಾನು ಮಳ್ಕೊಳ್ತೇನೆ ಟೈಮ್ ಸಿಕ್ಕಾಗೆಲ್ಲ. ಏನು ಬೇಕಾದರೂ ಮಾಡ್ಕೊಳ್ಳಿ ಇವರು. ತೆರೆದಿದೆ ಮನೆಯೋ ಅತಿಥಿ. ಸಹನಾ, ಸಹನಾ, ಈಗ ರೇಗ್ತಾರೆ ಬಟ್ಟೆ ಇಲ್ಲಿ ಹಾಕಿದ್ರೆ. ಬನ್ನಿ ಬನ್ನಿರಿ ಬನ್ನಿ. ಅಯ್ಯೋ, ಸಾಕಾಗೋಯ್ತು. ಸಹನಾ, ಇವತ್ತು ಏನಾಯ್ತು ಗೊತ್ತು ಕಡೆ? ಡ್ರೈವ್ ಮಾಡ್ಕೊಂಡು ಬರುವಾಗ ಅಚಾನಕ್ ಆಗಿ ಒಂದು ಹಸು ಬಂತು ಕಡೆ ಅಡ್ಡ. ಅಯ್ಯೋ ದೇವ್ರೆ, ಏನು ಆಗಿಲ್ಲ ತಾನೆ? ಅಯ್ಯೋ, ಇಷ್ಟೊಂದು ಗಾಬರಿ ಪಡ್ಬೇಡ್ವೆ. ನನ್ಗೂ ಏನಾಗಿಲ್ಲ, ಹಸುಗೂ ಏನಾಗಿಲ್ಲ. ನಾನು ಹೇಗೋ ಬ್ರೇಕ್ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಬಂದೆ. ಸಹನಾ, ನಮ್ ಜನಗಳಿಗೆ ಬುದ್ಧಿನೇ ಇಲ್ಲ. ಈ ದನ ಕರುಗಳನ್ನು ರೋಡಲ್ಲಿ ಬಿಡ್ತಾರೆ ಕಣೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಗತಿ? ಹೌದು ರೀ, ಮೊನ್ನೆ ಗೊತ್ತಾ, ಆ ಸಂದೇಶ್ ಇದಾನಲ್ಲ, ಬೈಕಲ್ಲಿ ಬರುವಾಗ 4 ಹಸು ರೋಡಲ್ಲಿ ಮಲಗಿತ್ತು. ರಾತ್ರಿ ಅವನಿಗೆ ಗೊತ್ತಾಗದೆ ಅದಕ್ಕೆ ಡಿಕ್ಕಿ ಹೊಡೆದು ಕಾಲು ಫ್ರಾಕ್ಚರ್ ಆಯ್ತು ಕಣ್ರಿ. ಅಯ್ಯೋ, ಹೌದೇನೆ? ದೇವರ್ ದೊಡ್ಡವ್ರು ಕಣ್ರಿ. ಆ ಸಂದೇಶನಿಗೂ ಜೀವಕ್ಕೇನು ಅಪಾಯ ಆಗಿಲ್ಲ. ಇವತ್ತು ನಿಮ್ಗೂ ದೇವ್ರ ದಯದಲ್ಲಿ ಏನು ಆಗಿಲ್ಲ, ಆ ಹಸುವಿಗೂ ಏನು ಆಗಿಲ್ಲ. ದೇವರ್ ದೊಡ್ಡವನ್ ಕಣ್ರಿ. ಈ ನಮ್ ಜನಗಳಿಗೆ ತಲೆಯಲ್ಲೆಲ್ಲ ಸೆಗಣಿನೇ ತುಂಬಿಕೊಂಡಿದೆ ಕಣೆ. ಆ ದನ ಕರುಗಳಿಗೇನು ಬುದ್ಧಿ ಇಲ್ಲ, ಈ ಮನುಷ್ಯರಿಗೂ ಬುದ್ಧಿ ಇಲ್ಲ ಅಲ್ಲ ಕಣೆ. ಅಯ್ಯೋ, ನಮ್ ಜನಗಳಿಗೆ ಏನ್ ಹೇಳೋದ್ರಿ? ನಮ್ ಜಾಗ್ರತೆ ನಾವೇ ಮಾಡ್ಕೊಳ್ಬೇಕು. ನೀವು ಡ್ರೈವ್ ಮಾಡುವಾಗ ಸಾವಕಾಶವಾಗಿ ಮಾಡ್ಕೊಳ್ಳಿ. ಏನೇ ಸಹ ಹಾಗಂತೀಯ? ನನ್ ಡ್ರೈವಿಂಗ್ ಗೊತ್ತಿಲ್ವೇನೆ ನಿಮ್ಗೆ? ನಾನ್ ಸಖತ್ತಾಗೆ ಓಡಿಸ್ತೇನೆ. ನನ್ ಜೀವದ ಬೆಲೆನೂ ನನ್ಗೆ ಗೊತ್ತಿದೆ, ಬೇರೆಯವರ ಜೀವದ ಬೆಲೆನೂ ನನ್ಗೆ ಗೊತ್ತಿದೆ. ಆಯ್ತ್ರಿ ಆಯ್ತ್ರಿ ಆಯ್ತ್ರಿ,
ನಾನು ಹಾಗಲ್ಲ ಹೇಳಿದ್ದು, ನೀವು ಬಿಡಿಯದು ಇದೇ ತಂದಿದ್ದೀನಿ. ಓ ಅದೇನ್ ಗೊತ್ತಾ ಸಹನಾ, ಇವತ್ತು ನಮ್ಮ ಕೊಲೀಗ್ಸ್ ಎಲ್ಲ ಸೇರ್ಕೊಂಡು ನಾವು ಎಕ್ಸಿಬಿಷನ್ ಹೋಗಿದ್ವಿ ಕಣೆ. ಹಾ ಏನ್ರಿ ಎಕ್ಸಿಬಿಷನ್ ಹೋಗಿ ಬಂದ್ರ? ನನ್ನನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಅಯ್ಯೋ ಅದು ಎಕ್ಸಿಬಿಷನ್ ಅಲ್ಲ ಕಣೆ, ಎಕ್ಸಿಬಿಷನ್. ಮೊದಲ ಅದನ್ನ ಹೇಳೋದನ್ನು ಕಲಿ. ನೀನು ಎಕ್ಸಿಬಿಷನ್ ಬಿಟ್ಟು ಎಕ್ಸಿಬಿಷನ್ ಅಂತ ಹೇಳೋದನ್ನು ಕಲಿ, ಆಮೇಲೆ ನಾನು ಕರ್ಕೊಂಡು ಹೋಗ್ತೇನೆ ನಾನು. ಆಯ್ತ್ರಿ. ಏನೋ ಒಂದು ತಲೆಗೆ ಹೋಗ್ತು ನನ್ಗೆ, ಏನೋ ಒಂದು ಸರ್ಪ್ರೈಸ್ ಕೊಡೋಣ ಅಂತ ತಗೊಂಡ್ ಬಂದ್ರೆ ನಿನ್ನೊಂದು ರಾಗ ಶುರುವಾಯ್ತು ಕಡೆ. ಅಲ್ಲಿ ಕರ್ಕೊಂಡು ಹೋಗ್ಲಿಲ್ಲ, ಇಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳ್ತಾ ಇದೀಯ ನೀನು. ಅಯ್ಯೋ ಸಾರಿ ರೀ, ಏನ್ ಸರ್ಪ್ರೈಸ್ ಅದು, ತೋರಿಸಿ. ತುಂಬಾ ಚೆನ್ನಾಗಿದ್ದೀರಿ. ಏನಿದು? ಅಲ್ಲಿ ನೋಡಿ ಲಾಕ್ ಇದೆ, ಜ್ಯುವೆಲ್ರಿ ಬಾಕ್ಸ್ ಕಣೆ ಅದು. ಓ ತುಂಬಾ ಚೆನ್ನಾಗಿದ್ದೀರಿ. ಜ್ಯುವೆಲ್ರಿ ಬಾಕ್ಸ್ ಮಾತ್ರ ಅಲ್ಲ ಕಣೆ, ಡ್ರೆಸ್ ಕೂಡ ತಗೊಂಡ್ ಬಂದಿದ್ದೀನಿ ನಿನ್ಗೆ. ಚಾಯ್ಸ್ ತುಂಬಾ ಚೆನ್ನಾಗಿದೆ ರೀ. ತುಂಬಾ ಚೆನ್ನಾಗಿದೆ. ಹಾ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು. ನನ್ ಚಾಯ್ಸೇ ಹಾಗೆ ಕಣೆ. ಹೌದ್ರಿ, ಹೌದು ಹೌದು, ಅದು ಹೌದು. ಮಕ್ಕಳಿಗೆ ಏನ್ ತಂದಿಲ್ವಾ ನೀವು? ಅಯ್ಯೋ ಮಕ್ಳಿಗೇನೆ, ಆವತ್ತು ಸನ್ನಿಧಿಗೆ ಒಂದು ಡ್ರೆಸ್ ತಗೊಂಡ್ ಬಂದಿದ್ನಲ್ಲ ಅಪ್ಪ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಓಲ್ಡ್ ಫ್ಯಾಷನ್ ಅಂತ ನಮ್ಗೆ ರೇಗಿಸ್ಲಿಲ್ವೇನೆ ಅವಳು. ಅದಕ್ಕೆ ನಾನು ತಂದಿಲ್ಲ ಕಣೆ. ಸಮೃದ್ಧಿ ನೋಡು, ತುಂಬಾ ಚೂಸಿ ಅವಳು. ಎಲ್ಲ ತಗೊಂಡಿದ್ದನ್ನೆಲ್ಲ ಒಳಗಿಟ್ಟಿದ್ದಾಳೆ ಅವಳು, ಒಂದೂ ಹಾಕೊಂಡಿಲ್ಲ ನೋಡು. ಅದಕ್ಕೆ ವೃದ್ಧಿಗೆ ಮಾತ್ರ ತಗೊಂಡು ಬಂದಿದ್ದೇನೆ. ಈಗ ಅವಳು ಚಿಕ್ಕವಳಲ್ವಾ, ಈಗ ಹಾಕೋತಾಳೆ. ಎಷ್ಟು ಸಮಯ ಹಾಕೋತಾಳೆ ನನ್ಗೂ ಗೊತ್ತಿಲ್ಲ. ಹೇಗಿದೆ ಸರ್ ಫ್ರಾಕು? ಓ ಇದು ತುಂಬಾ ಚೆನ್ನಾಗಿದೆ ರೀ, ತುಂಬಾ ಚೆನ್ನಾಗಿದೆ. ಇದು ಅವಳಿಗೆ ತುಂಬಾ ಒಪ್ಪತ್ತೆ. ಅವಳು ಸಿಂಡ್ರೆಲಾ ತರ ಫ್ರಾಕ್ ಬೇಕು ಅಂತಿದ್ಲು, ಖುಷಿ ಪಡ್ತಾಳೆ ಇದು ನೋಡಿ. ನಮ್ಮ ಮಾತು ಎಲ್ಲಿ ಕೇಳ್ತಾರೆ ಮಕ್ಕಳು? ದೊಡ್ಡವರಾಗ್ತಾ ಆಗ್ತಾ ನಾವ್ ಹೇಳಿದೆಲ್ಲ ಅವ್ರಿಗೆ ಕೆಟ್ಟದ್ ಕಾಣಿಸ್ತದೆ. ಹಂಗಂತ ನೀನ್ ಜಾಸ್ತಿ ಸಲಿಗೆ ಕೊಡ್ಬೇಡ ಅವರಿಗೆ. ಅಪ್ಪ ಅಮ್ಮ ಆಗಿ ನಾವು ಅವ್ರನ್ನ ತಿದ್ಬೇಕಲ್ವಾ? ಹೌದ್ರಿ ಹೌದ್ರಿ, ನಿಮ್ಮನ್ ಕೇಳ್ದೆ ನಾನೇನ್ ಮಾಡ್ತೀನ? ಏನೋ ಸಂಜು, ಭಾರಿ ಖರೀದಿ ಮಾಡ್ಕೊಂಡ್ ಬಂದಿದ್ಯಾ? ಓಹೋ ಹೋ 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 ಹೋ, ಏನೋ ಇದು ಸಂಜು? ಓಹೋ ಹೋ, ಭಾರಿ ಖರೀದಿ ಮಾಡ್ಕೊಂಡಿದ್ದಿ. ಯಾರಿಗೂ ಇದು ಸಂಜು? ಯಾರಿಗಂತ ಗೊತ್ತಾಗಲ್ವೇನಮ್ಮ ನಿಮ್ಗೆ? ಅಷ್ಟು ಚಿಕ್ಕ ಡ್ರೆಸ್ ಈ ಮನೆಯಲ್ಲಿ ಯಾರು ಹಾಕೋತಾರೆ? ನೀನೇನಾದ್ರೂ ಹಾಕೋತೀಯಾ? ಓ ಹೌದಲ್ಲ, ಇದು ನಮ್ ಪುಟ್ಟಿಗೆ ಭಾರಿ ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. ಇದು ಏನೇ? ಓಹೋ ಹೋ 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 ಹೋ, ಓ ಭಾರಿ ಚೆನ್ನಾಗಿದೆ ಕಣೆ. ಇದು ಯಾರ ಕಣೆ? ಅದ್ ನಾನು ಸಹನಾಗಿ ತಂದಿದ್ದಮ್ಮ. ಓ ಸಹನನ್ ತಂದಿದ್ದ? ಇದು ಏನು ಚೆನ್ನಾಗಿಲ್ಲ ಕಣೋ, ಕಲರ್ ಎಲ್ಲ ಡಲ್. ಇದು ಏನು ಸಂಜು, ಇದು ನನ್ ತಂದಿದೇನೋ? ನೋಡೋ ಕಣೆ. ಅದು ಹಾಗಲ್ಲ ಅತ್ತೆ, ಹೀಗೆ ಓಪನ್ ಮಾಡ್ಬೇಕು ನೋಡಿ, ನೋಡಿ. ಓ ಭಾರಿ ಚೆನ್ನಾಗಿದೆ ಮಗ. ಅಯ್ಯೋ ಅಮ್ಮ, ಅದ್ ನಿಮ್ ತಂದಿದ್ದಲ್ಲಮ್ಮ, ಸಹನಾಗೆ ತಗೊಂಡ್ ಬಂದದ್ ನಾನು. ಏನು ಸಹನನ್ ತಂದಿದ್ದ? ಅತ್ತೆ ಅತ್ತೆ, ನೀವು ಬೇಜಾರು ಮಾಡ್ಕೊಡ್ಬೇಡಿ ಅತ್ತೆ. ತಗೊಳ್ಳಿ, ಇದು ನೀವೇ ಇಟ್ಕೊಳ್ಳಿ. ನಂಗೆ ಬೇಡ ಅತ್ತೆ, ಇದು ನೀವೇ ಇಟ್ಕೊಳ್ಳಿ ಅತ್ತೆ. ಇದು ಯಾಕೆ ನನ್ಗೆ? ನಾನು ಪ್ರಾಯದಲ್ಲಿ ಇರುವಾಗಲೇ ಇದನ್ನ ಹಾಕೊಳ್ಳಿಲ್ಲ. ಇದು ನೀನೇ ಹಾಕೋ, ತಗೋ. ಇದೊಂದು ಪೆಟ್ಟಿಗೆ ಇರ್ಲಿ ನನ್ಗೆ, ಅದು ನೀನೇ ಹಾಕೋ. ಅಮ್ಮ ಅದು ಜ್ಯುವೆಲ್ರಿ ಬಾಕ್ಸ್ ಅಮ್ಮ, ಅದ್ರಲ್ಲಿ ನೀನ್ ಎಲೆ ಅಡಿಕೆ ಹಾಕೋತೀಯೇನೋ? ನಾನು ಎಲೆ ಅಡಿಕೆ ಬೇಕಾದ್ರೂ ಹಾಕೋತೀನಿ, ಏನಾದ್ರೂ ಹಾಕೋತೀನಿ. ನಿಂಗೆ ಯಾಕೆ ಅದು? ಅಮ್ಮನಿಗೆ ಸಹನಿಗೆ ಏನು ಕೊಡ್ಸಿದ್ರು ಹಿಡ್ಸಲ್ಲ. ಹೇಗಾದ್ರೂ ಮಾಡಿ ಆ ಬಾಕ್ಸ್ ಕಿತ್ಕೊಂಡ್ರಲ್ವ ಅವರು. ಈ ಸಹನ ಒಂದು, ಈ ಅಮ್ಮನ ಮೊಸಳೆ ಕಣ್ಣೀರು ಅವಳಿಗೆ ಗೊತ್ತಿಲ್ವಾ? ದಾನಶೂರ ಕಣ್ಣಂತರ ಹೋಗಿ ಕೊಟ್ಬಿಟ್ರೆ ಎಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಇವಳಿಗೆ ಹೇಳುದು ಪೆದ್ಮುಂಡಿದು ಅಂತ. ಅಲ್ಲಮ್ಮ, ನನ್ಗೆ ಏನು ತಂದು ಕೊಟ್ಟಿಲ್ಲ ಅಂತ ಹೇಳ್ತೀಯಾ?
ಅಮ್ಮ ಮಗ ತಾಯಿ ಅಂತ ಪ್ರವಚನ ಕೊಡ್ತಾ ಇರ್ತೀಯ. ನೆನ್ಪಿಲ್ವೇನೋ ನಿನ್ಗೆ ಅಮ್ಮ ಅಂದ್ರೆ ಅಂತ ಹೇಳ್ತಾ ಇರ್ತೀಯ ನೀನು. ಈ ಸೀರೆ ನಿನ್ಗೆ ಯಾಕೆ ಕೊಡ್ಸಿದ್ದು? ಅಯ್ಯ, ಇದೊಂದು ಸೀರೆನಾ? ಇದು ಕೈ ವರ್ಷ ಬಟ್ಟೆ ತರ ಇದೆ. ಹೌದು ಮಗ್ನೆ, ನೀನೇ ಕೊಡಿಸಿದ್ದು. ಇದು ಒಂದು ಕಲರಾ? ಡಲ್ ಕಲರ್. ಅಯ್ಯೋ, ನಿನ್ ಚಾಯ್ಸ್ ಬಗ್ಗೆ ಏನ್ ಹೇಳುದು, ನೋಡಿದ್ದೀನಲ್ಲ. ಅಯ್ಯೋ ಅತ್ತೆ, ಹಾಗೆ ಅನ್ಬೇಡಿ ನೀವು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಂಗೆ ಕೊಡಿ, ನಾನು ಉಟ್ಕೋತೀನಿ. ಅವ್ರಿಗೆ ಬೇಜಾರು ಮಾಡಬೇಡಿ ಅತ್ತೆ. ಬಂದ್ಲು ವಟ ವಟ ಹೇಳುವ ವಟ ಸಾವಿತ್ರಿ. ಗಂಡನ ಬಗ್ಗೆ ಏನೊಂದು ಪ್ರೀತಿ ನಾವು ಕಂಡಿಲ್ಲ. ಆಯ್ತು ಕಣೆ, ನಾಳೆ ಒದ್ದು ಕೊಡ್ತೀನಿ, ನೀನೇ ಓಡು. ಅಲ್ಲ ಕಣೆ, ನಿನ್ನತ್ರ ಒಂದು ನಿನ್ನ ಅಮ್ಮ ಕೊಡ್ಸಿದ್ದು ಧರ್ಮಾವರ ಸೀರೆ ಇದೆಯಲ್ಲ, ಅದು ನಂಗೆ ಕೊಡೆ. ಆಯ್ತತ್ತೆ, ನೀವು ಬೇಕಾದ್ರೆ ಉಟ್ಕೊಳ್ಳಿ. ಆದ್ರೆ ಅದ್ರ ಬ್ಲೌಸ್ ನಾನು ಸ್ಟಿಚ್ ಮಾಡಿ ಕೊಟ್ಟಾಗಿದೆ. ಪರವಾಗಿಲ್ಲ ಕಣೆ, ಬ್ಲೌಸ್ ಇದೆ ನನ್ನ ಹತ್ರ, ಆ ಕಲರ್. ಆಯ್ತತ್ತೆ. ಅಪ್ಪ, ಅಪ್ಪ ಶಾಪಿಂಗ್ ಹೋಗಿದ್ರಾ? ನಂಗೇನ್ ತರ್ಲಿಲ್ಲ ಅಲ್ಲ? ಇಲ್ಲ ಮಾರೈತಿ, ನಿನ್ಗೇನು ತಂದಿಲ್ಲ ನಾನು. ಥ್ಯಾಂಕ್ ಗಾಡ್. ನಂಗೆ ನಿಮ್ ಚಾಯ್ಸ್ ಏನ್ ಹಿಡ್ಸಲ್ಲ. ಅಪ್ಪ ಅಪ್ಪ, ನನ್ ಫಾಲ್ದು ದುಡ್ಡು ಕೊಡಪ್ಪ, ಕೊಡಪ್ಪ. ಏನೇ ಯಾವಾಗ ನೋಡಿದ್ರು ದುಡ್ಡು ಕೇಳ್ತಾನೆ ಇರ್ತೀಯಲ್ಲ, ಏನ್ ಮಾಡ್ತೀಯ ನೀನ್ ಪಾಕೆಟ್ ಮನಿ ಎಲ್ಲ? ನಿಂಗೇನ್ ಗೊತ್ತಪ್ಪ, ಆ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಬುಕ್ಸ್ಗೆಲ್ಲ ದುಡ್ಡು ಆಗುತ್ತೆ. ನೀನ್ ಒಂದ್ಸರ್ತಿ ಬಾ ಕಾಲೇಜ್ಗೆ, ಗೊತ್ತಾಗುತ್ತೆ. ಅಯ್ಯೋ, ನಾನ್ ಬರಲ್ಲ ಕಣೆ, ನನ್ಗೆ ಸಾವಿರಾರು ಕೆಲಸ ಇದೆ. ಅಮ್ಮನ್ ಕರ್ಕೊಂಡೋಗು. ಅಯ್ಯೋ ಅಮ್ಮನ ಬೇಡ ಡ್ಯಾಡಿ, ಬೇಡ ಬೇಡ. ಹಾಗಾದ್ರೆ ಅಜಿನ್ ಕರ್ಕೊಂಡೋಗಿ, ಅವ್ರಿಗೆ ತುಂಬಾ ಪುರ್ಸೊತ್ತಿದೆ. ನಿನ್ನ ಫ್ರೆಂಡ್ಸ್ಗೆಲ್ಲ ಪ್ರವಚನ ಕೊಟ್ಟು ಬರ್ತಾರೆ, ಅವರು ಚೆನ್ನಾಗಿ ಮಾತಾಡ್ತಾರೆ ಅವ್ರು. ಯಾಕೆ ಡ್ಯಾಡಿ ಕಾಳು ಎಳಿತೀರಾ? ಅಜ್ಜಿಯನ್ ಕರ್ಕೊಂಡು ಹೋಗುದು. ಅಜ್ಜಿ ಒಂದೇ, ಅಮ್ಮನೂ ಒಂದೇ. ನೀನ್ ಬರೋದಿದ್ರೆ ಬಾ ಅಪ್ಪ. ಅಪ್ಪ ನೀನೇ ಬಾ ಅಪ್ಪ. ನೀನ್ ಆವಾಗ ನೋಡು ಕಂಪ್ಯೂಟರ್ ಸ್ಕಿಲ್ ಎಕ್ಸ್ಪ್ಲೈನ್ ಮಾಡಿದ್ದು ನನ್ನ ಫ್ರೆಂಡ್ಸ್ಗೆಲ್ಲ ಒಳ್ಳೇದಾಗಿದಂತೆ. ನಿಮ್ಮನ್ನು ಬರ್ಲಿಕ್ಕೆ ಹೇಳಿದ್ರಪ್ಪ, ಬರ್ತೀರಾ? ಓ, ಆವತ್ತು ನಮ್ಗೆ ಪುರ್ಸೊತ್ತಿತ್ತು ಕಣೆ, ಈಗ ನಮ್ಗೆ ಪುರ್ಸೊತ್ತಿಲ್ಲ. ಇನ್ನೊಂದ್ಸಲ ನೋಡು. ಅಪ್ಪ ಮನಿ ಮನಿ ಕೊಡ್ತೀರಾ? ಏನ್ ಮಾಡಿದ್ರು ಇದೊಂದು ಮರೆಯಲ್ಲ ಕಣೆ ನೀನು. ಆಯ್ತು, ನಿಮ್ಗೆ ಜಿಪೇ ಮಾಡ್ತೇನೆ. ಅದ್ ಸರಿ, ಈಗೇನು ನಿನ್ನ ಸವಾರಿ? ಪ್ರಾಜೆಕ್ಟ್ ವರ್ಕಿಗೆ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತೇನಪ್ಪ. ಬೇಗ ಬರ್ತೀನಿ ನಾನು, ಬರ್ಲಾ? ಆಯ್ತು ಕಣೆ, ಮನೆಗ್ ಬರೋ ಟೈಮ್ ಗೊತ್ತಿದೆಯಲ್ಲ, ಮತ್ತೆ ಬಾಗಿಲೇ ತೆಗಿಯಲ್ಲ ಲೇಟ್ ಆಗಿ ಬಂದ್ರೆ. ಆಯ್ತು ಡ್ಯಾಡಿ, ಬೇಗ ಬರ್ತೀನಿ ಮನೆಗೆ, ಡೋಂಟ್ ವರಿ. ಅಜ್ಜಿಗೊಂದು ಹೇಳ್ಬೇಕೇಳಿ ಗೊತ್ತುಂಟಾ ನೋಡು. ಅಜ್ಜಿ ಬರ್ತೇನೆ. ಹಾ ಆಯ್ತು ಕಣೆ, ಬೇಗ ಬಾ ಮನೆಗೆ. ಆಯ್ತಾಯ್ತು. ಹಾ. ಏನಿದು, ಯಾರು ಕಾಣಿಸ್ತಾ ಇಲ್ಲ? ತಾತನೂ ಇಲ್ಲ, ಅಜ್ಜಿನೂ ಇಲ್ಲ. ಅಮ್ಮ ಎಲ್ಲಿದ್ದಾರೆ? ಅಮ್ಮ ಎಲ್ಲಿದ್ದಾರೆ? ಎಂತ ಮಾಡ್ತಿದ್ದಾರೆ ಅಲ್ಲಿ ಅಮ್ಮ? ಇದು ಗಂಟು ಯಾವಾಗ್ಲೂ ನೋಡಿ ಇಡ್ತಾಳೆ. ಕೇಳಿದ್ರೆ ಅಮ್ಮ ಹೇಳುದಿಲ್ಲ, ರೇಗ್ತಾಳೆ. ಒಂದ್ಸರ್ತಿ ನೋಡಿಯೇ ಬಿಡ್ಬೇಕು ಎಂತ ಅಂತ. ಈಗ ಒಳಗೆ ಇಡ್ಲಿ ಕಡೆ ನಾನು ನೋಡ್ತೇನೆ. ಅಮ್ಮ ಆಚೆ ಇರುವಾಗ ಅದು ನೋಡ್ಲೇಬೇಕು ನಂಗೆ ಇವತ್ತು. ನೀನು ಒಬ್ಬಲ್ಲಿ ನೀನೇನ್ ಮಾಡ್ತಿದ್ಯಾ? ನಾನಿವತ್ತು ಬೇಗ ಬಂದೆ ಅಮ್ಮ. ನೀನೆಂತ ಮಾಡ್ತಿದ್ಯಾ ಅಲ್ಲಿ ಕಬಟಲ್ಲಿ? ಎಂತದೋ ಇಟ್ಟಾಗಿತ್ತು, ಏನ್ ಮುಚ್ಚಿಡೋದು?
ಸುಳ್ಳು ಹೇಳ್ಬೇಡಮ್ಮ, ಎಂತದೋ ಒಂದು ಗಂಟು ನುಡಿದಾಗಾಯ್ತು ನಂಗೆ. ಗಂಟು ಗಿಂಟು ಏನು ಇಲ್ವೇ? ಏನು ಗಂಟು? ಬಾ ಇಲ್ಲಿ. ಏನಮ್ಮ ಅದು ಗಂಟು? ಜ್ಯುವೆಲರಿಯಾ? ದುಡ್ಡಿಟ್ಟಿದ್ಯಾ ನಂಗೆ? ಸುಮ್ಮನಿರೇ. ಗಂಟು ಇಲ್ಲ, ಏನೂ ಇಲ್ಲ. ಅದು ಗಿರ್ಜಾ ಕೊಟ್ಟ ಪ್ರಸಾದ ಕಣೆ. ಪ್ರಸಾದ ಯಾಕೆ ಇಲ್ಲಿ ಇಟ್ಟಿದ್ಯಮ್ಮ? ದೇವರ ಕೋಣೆಯಲ್ಲಿ ಇಡ್ಬೋದಲ್ಲ. ದೇವರ ಕೋಣೆಯಲ್ಲಿ ಆಲ್ರೆಡಿ ಸುಮಾರು ಪ್ರಸಾದ ಇದೆ. ಇದು ಅಲ್ಲಿ ಸವತಿದು ದೇವಿ ಪ್ರಸಾದ, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ ನಾನು. ಓ ಹೌದಾ? ಇರ್ಲಿ ಇರ್ಲಿ, ನಾನು ಬಿಡ್ತೀನಾ? ನೋಡೇ ನೋಡ್ತೀನಿ, ಅಮ್ಮ ಹೇಳ್ತಿದ್ರು ನೋಡ್ತೀನಿ. ಬಾ ಬಾ ಬಾ, ಸೆಕೆ ಆಗ್ತಾ ಇದೆ ಇಲ್ಲಿ, ಹೊರಗಡೆ ಕುತ್ಕೊಳ್ಳುವ.